ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಜಪಾನ್ ದೇಶದ ಅಕಿಟಾ ಎನ್ನುವಂತಹ ಸ್ಥಳದಲ್ಲಿ ದೇವಮಾತೆಯ ದರ್ಶನವಾಗಿದ್ದರ ಬಗ್ಗೆ ನಾವು ಆಲಿಸಿದೆವು. ಏಷ್ಯಾ ಖಂಡದಲ್ಲಿ ನಡೆದಂತಹ ಈ ದರ್ಶನದ ಬಗ್ಗೆ ಆಲಿಸಿದ ನಂತರ ಕಾರ್ಗತ್ತಲ ಖಂಡ ಎಂದು ಕರೆಯಲ್ಪಟ್ಟಂತಹ ಆಫ್ರಿಕಾದ ಕಡೆಗೆ ನಾವು ಸಾಗಲೇಬೇಕು. ಆಫ್ರಿಕಾದಲ್ಲಿ ಸಾಮಾನ್ಯವಾಗಿ ಅದನ್ನು ನಾವು ದ ಡಾರ್ಕ್ ಕಾಂಟಿನೆಂಟ್ ಎಂದು ಕರೆದಿರುವುದರ ಬಗ್ಗೆ ಓದ್ತಾ ಇದ್ದೀವಿ. ಯಾಕಂದರೆ ಭಾಳ ವರ್ಷಗಳ ನಂತರ ಆ ಒಂದು ಸ್ಥಳವನ್ನು ಕಂಡುಹಿಡಿಯಲಾಯಿತು ಅಂಥೇಳಿ. ಈ ಒಂದು ಖಂಡದಲ್ಲಿ ವ್ಯಾಟಿಕನ್ ನಗರದ ಅಧಿಕೃತ ಮುದ್ರೆಯನ್ನು ಪಡೆದುಕೊಂಡಂತಹ ಮೇರಿ ಮಾತೆಯ ದರ್ಶನ ಒಂದು ಸ್ಥಳೀಯದಲ್ಲಿ ನಡೆಯುತ್ತದೆ. ರುವಾಂಡ ಮತ್ತು ಬುರುಂಡಿ ಎನ್ನುವಂಥ ಎರಡು ರಾಷ್ಟ್ರಗಳ ಬಗ್ಗೆ ನಾವು ಕೇಳಿದ್ದೇವೆ. ಈ ರುವಾಂಡ ಮತ್ತು ಬುರುಂಡಿ ನಡುವೆ ಜನಾಂಗೀಯ ದ್ವೇಷ ಏರ್ಪಡುತ್ತದೆ. ಜನಾಂಗೀಯ ದ್ವೇಷ ಏರ್ಪಟ್ಟು ಸುಮಾರು 10 ಲಕ್ಷ ಜನರು ತೊಂದರೆಗೆ ಒಳಗಾಗಿ 6 ಲಕ್ಷಕ್ಕೂ ಹೆಚ್ಚು ರುವಾಂಡ ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿರುವುದು ಇತಿಹಾಸ. 1994ರಲ್ಲಿ 100 ದಿನಗಳ ಕಾಲ ಈ ಒಂದು ಜನಾಂಗೀಯ ಯುದ್ಧ ಕಲಹ ನಡೆಯುತ್ತದೆ. ಜನರು ತಮ್ಮ ತಮ್ಮ ನಡುವೆಯೇ ಹೊಡೆದುಕೊಂಡು ಒಂದು ಜನಾಂಗದವರು ಇನ್ನೊಬ್ಬರನ್ನು ಹೊಡೆದು ಪ್ರಾಣವನ್ನು ತೆಗೆದುಹಾಕಿರುವಂತಹ ನೆನಪು ನಮ್ಮ ಹೃದಯದಲ್ಲಿ ಇವತ್ತು ಕೂಡ ಅಚ್ಚಳಿಯದೆ ಉಳಿದಿದೆ. 1981ರಲ್ಲಿ ಕಿಬೆಹೋ ಎನ್ನುವಂತಹ ಒಂದು ಸ್ಥಳದಲ್ಲಿ ದೇವಮಾತೆಯ ದರ್ಶನವಾಗುತ್ತದೆ. ಈ ರುವಾಂಡ ಎನ್ನುವ ರಾಷ್ಟ್ರದಲ್ಲಿ ಆಗ ಎಲ್ಲ ಕಡೆ ಶಾಂತಿ ನೆಲೆಸಿರುತ್ತದೆ. ಈ ಶಾಂತಿಯುತ ರಾಷ್ಟ್ರದಲ್ಲಿ 1981ರಲ್ಲಿ ನವೆಂಬರ್ 28ನೇ ತಾರೀಕು 1981ರಲ್ಲಿ ಅಲ್ಫೋನ್ಸಿನ್ ಎನ್ನುವಂತಹ ಒಬ್ಬ ಹೆಣ್ಣು ಮಗಳಿಗೆ ತಾಯಿಯ ದರ್ಶನವಾಗುತ್ತದೆ. ಮಾತೆಯ ಆ ಪ್ರಕಾಶಮಾನವಾದಂತಹ ಮುಖವನ್ನು ನೋಡಿದ ಅಲ್ಫೋನ್ಸಿನ್ ಎಲ್ಲರ ಬಳಿಯಲ್ಲಿ ಹೋಗಿ ತನಗೆ ತಾಯಿಯ ದರ್ಶನವಾಗಿದೆ ಎನ್ನುವುದನ್ನು ತಿಳಿಯಪಡಿಸ್ತಾಳೆ. ಆಗ ತಾನೇ ಆ ಹೆಣ್ಣು ಮಗಳು 8ನೇ ತರಗತಿಗೆ ಆ ಒಂದು ಶಾಲೆಯಲ್ಲಿ ಸೇರ್ಪಡೆಯಾಗಿರ್ತಾಳೆ. ಹೀಗೆ ಒಂದು ಶಾಲೆಯ ಆವರಣದಲ್ಲಿ ನಡೆದಂತಹ ದರ್ಶನದ ಬಗ್ಗೆ ನಾವು ಇವತ್ತು ಚಿಂತನೆಯನ್ನು ಮಾಡುತ್ತಾ ಇದ್ದೇವೆ. ಕಿಬೆಹೋ ಎನ್ನುವಂಥ ಈ ಸ್ಥಳದಲ್ಲಿ, ಈ ಶಾಲೆಯಲ್ಲಿ ತಾಯಿಯ ದರ್ಶನ ಆಕೆಗೆ ಆದಾಗ ಇದನ್ನು ಆಲಿಸಿದಂತಹ ಜನರೆಲ್ಲರೂ ಕೂಡ ಈಕೆಗೆ ಹುಚ್ಚು ಹಿಡಿದಿದೆ. ಈ ಹುಚ್ಚಿ ಹೇಳುವಂತಹ ಮಾತನ್ನು ನಾವು ಕೇಳಲು ಸಾಧ್ಯವಿಲ್ಲ ಎಂದು ನುಡಿದು ಬಿಡುತ್ತಾರೆ. ಆದರೂ ಕೂಡ ಈ ಒಂದು ಹೆಣ್ಣು ಮಗಳು ತಾಯಿಯಲ್ಲಿ ನಿರಂತರವಾಗಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ನೀನು ಮಾತ್ರವಲ್ಲ, ಇತರರಿಗೇನಾದರೂ ಆ ತಾಯಿ ದರ್ಶನವನ್ನು ನೀಡಿದರೆ ಆಗ ಮಾತ್ರ ನಾವು ನಂಬುತ್ತೇವೆ, ಇಲ್ಲದಿದ್ದರೆ ಇದು ದರ್ಶನವಲ್ಲ ಅಂತ ಹೇಳಿ ನಾವು ಸಾರಿ ಹೇಳುತ್ತೇವೆ ಎನ್ನುವ ಮಾತನ್ನು ಹೇಳ್ತಾರೆ. ಆ ಸಂದರ್ಭದಲ್ಲಿ ಈ ಪುಟ್ಟ ಹೆಣ್ಣು ಮಗಳು ತಾಯಿಯ ಬಳಿಯಲ್ಲಿ ಮೊಣಕಾಲೂರಿ ಪ್ರಾರ್ಥನೆಯನ್ನು ಮಾಡಿ ಹೇಳ್ತಾಳೆ, ಅಮ್ಮ, ನೀನು ನನಗೆ ದರ್ಶನವನ್ನು ನೀಡಿದ್ದೀಯಾ, ಕೆಲವು ವಿಷಯಗಳನ್ನು ತಿಳಿಯಪಡಿಸಿದ್ದೀಯಾ, ಆದರೆ ಇಷ್ಟು ಮಾತ್ರ ಸಾಲ್ತಾ ಇಲ್ಲ, ನನ್ನನ್ನು ಹುಚ್ಚಿ ಎಂದು ಈ ಜನ ಕರೆಯುತ್ತಾ ಇದ್ದಾರೆ, ದಯವಿಟ್ಟು ಇತರರಿಗೂ ಕೂಡ ನಿನ್ನ ದರ್ಶನವನ್ನು ನೀಡು ಅಂಥೇಳಿ. ಆ ಒಂದು ಸಂದರ್ಭದಲ್ಲಿ ನಾವು ನೋಡುತ್ತೇವೆ, ಆ ತಾಯಿಯ ದರ್ಶನ ನತಾಲಿ ಎನ್ನುವಂಥ ಮತ್ತೊಬ್ಬ ಹೆಣ್ಣು ಮಗಳಿಗೆ, ಮೇರಿ ಕ್ಲೇರ್ ಎನ್ನುವಂಥ ಇನ್ನೊಬ್ಬ ಹೆಣ್ಣು ಮಗಳಿಗೆ, ಒಟ್ಟಿನಲ್ಲಿ 3 ಜನರಿಗೆ ದರ್ಶನವನ್ನು ಆ ತಾಯಿ ನೀಡುತ್ತಾರೆ.
ಈಗಾಗಲೇ ನಮಗೆ ಗೊತ್ತಿರುವ ಹಾಗೆ ಅಲ್ಫೋನ್ಸಿನ್ ಇವರಿಗೆ ತಾಯಿ ದರ್ಶನವನ್ನು ಮೊಟ್ಟ ಮೊದಲ ಬಾರಿಗೆ 28 ನವೆಂಬರ್ 1981 ನೀಡಿದರು. ಆನಂತರದಲ್ಲಿ ನತಾಲಿ ಮತ್ತು ಮೇರಿ ಕ್ಲೇರ್ ಎನ್ನುವಂಥ ಇನ್ನೂ 2 ಹೆಣ್ಣು ಮಕ್ಕಳಿಗೆ ಆ ತಾಯಿಯ ದರ್ಶನವಾಗುತ್ತದೆ. ಯಾವಾಗ ಈ 3 ವ್ಯಕ್ತಿಗಳು ತಾಯಿಯ ದರ್ಶನ ಹಾಗೂ ಆಕೆ ಸದ್ರೂಪದ ಬಗ್ಗೆ ತಿಳಿಯಪಡಿಸಿದರೋ ಆಗ 10,000ಕ್ಕಿಂತ ಹೆಚ್ಚು ಜನರು ಒಟ್ಟಾಗಿ ಸೇರಿ ಪ್ರಾರ್ಥನೆಯನ್ನು ಮಾಡಿ ಆ ಸ್ಥಳದಲ್ಲಿ ಖಂಡಿತವಾಗಲೂ ಕೂಡ ಅದ್ಭುತವಾಗಿದೆ ಹಾಗೂ ತಾಯಿಯ ದರ್ಶನವಾಗಿದೆ ಎನ್ನುವ ನಂಬಿಕೆಯನ್ನು ಬೆಳೆಸಿಕೊಳ್ತಾರೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿದ್ದಂತಹ ಧರ್ಮಾಧ್ಯಕ್ಷರು ಇದರ ಪರಿಶೀಲನೆಯನ್ನು ಮಾಡುವುದಕ್ಕಾಗಿ ಒಂದು ಸಮಿತಿಯನ್ನು ನೇಮಕ ಮಾಡ್ತಾರೆ. ಯಾಕಂತ ಹೇಳಿದರೆ ಸುಮ್ಮನೆ ಒಬ್ಬ ವ್ಯಕ್ತಿ ನನಗೆ ಮಾತೆ ಮರಿಯಮ್ಮನವರ ದರ್ಶನವಾಗಿದೆ, ಮಾತೆ ಮೇರಿ ನನ್ನ ಕನಸಿನಲ್ಲಿ ಕಾಣಿಸಿಕೊಂಡಿದ್ದಾರೆ ಎಂದು ಹೇಳಿದರೆ ಅದನ್ನು ಒಪ್ಪುವುದಕ್ಕೆ ನಮ್ಮ ಧರ್ಮಸಭೆ ತಯಾರಿ ಇರುವುದಿಲ್ಲ. ಕೂಲಂಕಷವಾದಂತಹ ಪರಿಶೀಲನೆಯನ್ನು ಮಾಡಿ ಕೊನೆಗೆ ಅಧಿಕೃತ ಮುದ್ರೆಯನ್ನು ಈ ಒಂದು ದರ್ಶನಕ್ಕೆ ನೀಡಲಾಗುತ್ತದೆ. ಇಲ್ಲದಿದ್ದರೆ ಇಷ್ಟೊತ್ತಿಗೆ ಕೋಟಿಗಟ್ಟಲೆ ದರ್ಶನಗಳು ವಿಶ್ವದಲ್ಲಾಗಿದೆ ಅಂತ ಹೇಳಿ ಕೆಲವರು ಹೇಳಬಹುದಿತ್ತು ಏನೋ. ಆದರೆ ಈ ಒಂದು ಸಂದರ್ಭದಲ್ಲಿ ಆ ತಾಯಿ ನೀಡಿದಂತಹ ಸಂದೇಶ ಬಹಳ ಮುಖ್ಯವಾಗ್ತದೆ. ಆ ತಾಯಿ ಹೇಳುವಂತಹ ಮಾತು, ನಾನು ಇಲ್ಲಿ ನೀಡ್ತಾ ಇರುವಂತಹ ಸಂದೇಶ ಬೇರೆ ಕ್ಯುಬೆಹೋ ಎಲ್ಲ ಇರುವಂತಹ ಜನರಿಗೆ ಮಾತ್ರವಲ್ಲ, ಬದಲಾಗಿ ರುವಾಂಡ ರಾಷ್ಟ್ರಕ್ಕೆ ಮಾತ್ರವಲ್ಲ, ಆಫ್ರಿಕಾ ಖಂಡಕ್ಕೆ ಮಾತ್ರವಲ್ಲ, ಇಡೀ ವಿಶ್ವಕ್ಕೆ ನಾನು ನೀಡುವಂತಹ ಸಂದೇಶ ಮುಖ್ಯವಾಗಬೇಕು ಅಂಥೇಳಿ. ಅಂದರೆ ಒಂದು ತಾಯಿ ಒಂದು ಸ್ಥಳದಲ್ಲಿ ದರ್ಶನವನ್ನು ನೀಡಿದ್ದಾರೆ ಅಂತ ಹೇಳಿದರೆ ಬರೀ ಆ ಸ್ಥಳಕ್ಕೆ ಮಾತ್ರ ಸೀಮಿತವಾಗಿ ಆ ಒಂದು ದರ್ಶನದ ವಾಕ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳಕೂಡದು. ಬದಲಾಗಿ ವಿಶ್ವಕ್ಕೆ ತಾಯಿ ಒಂದು ಸ್ಥಳದಿಂದ ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ. ಹಾಗಾದರೆ ಈ ಮೇರಿ ಮಾತೆ ತನ್ನ ಬಗ್ಗೆ ಏನು ಹೇಳಿಕೊಳ್ತಾರೆ? ಆಕೆ ಹೇಳುವಂಥದ್ದು, ನಾನು ದೇವವಾಕ್ಯದ ತಾಯಿ ಅಂಥೇಳಿ. ದೇವಮಾತೆ ಅಂತ ನಾವು ಕರೆಯುತ್ತೇವೆ. ದೇವರ ವಾಕ್ಯದ ತಾಯಿ, ಮದರ್ ಆಫ್ ದ ವರ್ಲ್ಡ್ ಅಂತ ನುಡಿಯುತ್ತಾರೆ. ಯಥಾ ಪ್ರಕಾರ ಅಲ್ಲಿ ಮುಂದೆ ನಡೆಯುವಂತಹ ಒಂದು ಜನಾಂಗೀಯ ಕಲಹದ ಬಗ್ಗೆ ತಾಯಿ ಆಗಲೇ ಮುನ್ಸೂಚನೆ ನೀಡಿದರು 1981. ಈ ದರ್ಶನ ಸುಮಾರು ವಿವಿಧ ಸಮಯಗಳಲ್ಲಿ, ಅಂದರೆ 1981ರಿಂದ 1989 ನಡೆಯುತ್ತದೆ. ಆನಂತರದಲ್ಲಿ ಯಾವುದೇ ದರ್ಶನ ಆ ಸ್ಥಳದಲ್ಲಿ ಆಗಿಲ್ಲ ಅಂತ ಹೇಳಿ ಅಲ್ಲಿನ ಧರ್ಮಾಧ್ಯಕ್ಷರು ನುಡಿದಿದ್ದಾರೆ. ಹಾಗೂ ಈ ವಿಷಯವನ್ನು ಇತಿಹಾಸದ ಪುಟದಲ್ಲಿ ಬರೆದು ದಾಖಲೆ ಮಾಡಿದ್ದಾರೆ. 1981ರಿಂದ 89 ದರ್ಶನ ನಡೆಯಬೇಕಾದ್ರೆ ಮೇರಿ ಮಾತೆ ಆ ಸ್ಥಳದಲ್ಲಿ ಹೇಳುವಂತಹ ಮಾತು, ನಿಮ್ಮ ನಡುವೆ ಒಂದು ದೊಡ್ಡ ಕಲಹ ಏರ್ಪಡುತ್ತದೆ, ಅನೇಕ ಜನರು ಸಾವಿರ ಸಂಖ್ಯೆಯಲ್ಲಿ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ. ಆದ್ದರಿಂದ ನೀವು ಪ್ರಾರ್ಥನೆಯನ್ನು ಮಾಡಲು ಬರೆಯದಿರಿ, ಜಪಸರ ಪ್ರಾರ್ಥನೆಯನ್ನು ಮಾಡಲು ಮರೆಯದಿರಿ ಎನ್ನುವಂತಹ ಸಂದೇಶವನ್ನು ಆಕೆ ಕೊಡ್ತಾಳೆ. ಅಷ್ಟು ಮಾತ್ರವಲ್ಲ, ಯಾರಾದರೂ ನಿಮ್ಮ ಬಳಿಯಲ್ಲಿ ದಯೆಯನ್ನು ಕೇಳಿಕೊಂಡು ಬಂದರೆ, ಇಫ್ ಸಮ್ಮನ್ ಆಸ್ಕ್ಸ್ ಯು ಫಾರ್ ಕೈಂಡ್ನೆಸ್, ನೀವು ಅದನ್ನು ಕೊಡಬೇಕು. ಯು ಶುಡ್ ಗಿವ್. ಯಾಕಂತ ಹೇಳಿದರೆ ಆ ಕರುಣೆಯ ಮೂಲಕ, ಆ ಪ್ರೀತಿಯ ಮೂಲಕ ನಾವು ಇತರರನ್ನು ಗೆಲ್ಲಲು ಸಾಧ್ಯ ಎನ್ನುವಂಥ ಸಂದೇಶವನ್ನು ಆ ತಾಯಿ ಕೊಡ್ತಾರೆ. ಆ ಕಿಬೆಹೋ ಸ್ಥಳದಲ್ಲಿ ದರ್ಶನ ನೀಡಿದಂತಹ ಮಾತೆಯ ಸ್ವರೂಪವನ್ನು ನಾವು ನೋಡಿದಾಗ ಖಂಡಿತವಾಗಲೂ ಆಕೆ ಯುರೋಪಿನ ಮಾತೆಯ ರೀತಿಯಲ್ಲಿ ಕೆಂಪಗೆ ಕಾಣುವುದಿಲ್ಲ. ಸಾಮಾನ್ಯವಾಗಿ ಆಫ್ರಿಕಾದ ಜನರಿಗೆ ಕಾಣಿಸುವ ರೀತಿಯ ಮೈ ಬಣ್ಣವನ್ನು ಆಕೆ ಹೊಂದಿದ್ದಾಳೆ. ಕಾರಣ ಏನು ಅಂತ ಹೇಳಿದರೆ, ಇನ್ಕಲ್ಚರೇಷನ್ ಎನ್ನುವಂತಹ ಪದ ನಮ್ಮಲ್ಲಿ ಬಳಕೆ ಇದೆ, ಅಥವಾ ಸಂಸ್ಕೃತೀಕರಣ ಎಂದು ಇದನ್ನು ನಮ್ಮ ಭಾಷೆಯಲ್ಲಿ ನುಡಿಯುತ್ತೇವೆ. ಅಂದರೆ ತಾಯಿ ಧರ್ಮಸಭೆ ಆ ಒಂದು ಸ್ಥಳದ ಸಂಸ್ಕೃತಿಯನ್ನು ಆರಿಸಿಕೊಂಡು, ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡು ಆ ಸಂಸ್ಕೃತಿಯಲ್ಲಿ ಬೆಳೆಯಲು ಬಡಿಸುತ್ತದೆ. ವಿಶ್ವಗುರು ಜಾನ್ ಪಾಲ್ II ಹೇಳುವ ಹಾಗೆ ತಮ್ಮ ಪರಿಪತ್ರವೊಂದರಲ್ಲಿ ಫಿಡೆಸ್ ಎಟ್ ರಾತ್ಸಿಯೋ
ಈ ಪರಿಪತ್ರದಲ್ಲಿ ಹೇಳುತ್ತಾರೆ, ಧರ್ಮಸಭೆಗೆ ತನ್ನದೇ ಆದಂತಹ ಸಂಸ್ಕೃತಿ ಇಲ್ಲ, ಬದಲಾಗಿ ವಿವಿಧ ಸಂಸ್ಕೃತಿಗಳನ್ನು ಆಲಂಗಿಸಿಕೊಂಡು ಆ ಸಂಸ್ಕೃತಿಯಲ್ಲಿ ಬೇರು ಬಿಟ್ಟು ಧರ್ಮಸಭೆ ಬೆಳೆಯುತ್ತದೆ ಅಂಥೇಳಿ. ದ ಚರ್ಚ್ ಹ್ಯಾಸ್ ನೋ ಕಲ್ಚರ್ ಆಫ್ ಇಟ್ ಸೆಲ್ಫ್ ಬಟ್ ಇಟ್ ಅಡಾಪ್ಟ್ಸ್ ದ ಕಲ್ಚರ್ ಆಫ್ ಎವ್ರಿ ರೀಜನ್ ಅಂತ ಹೇಳಿ. ಈ ಒಂದು ಸಂದರ್ಭದಲ್ಲಿ ಕಿಬಿಹೋ ಮಾತೆ ನಮಗೆ ನೀಡುವಂತಹ ಸಂದೇಶ ಏನು? ಅದು ಕರುಣೆಯ ಸಂದೇಶವಾಗಿದೆ, ಅದು ಪ್ರೀತಿಯ ಸಂದೇಶವಾಗಿದೆ. ಅಲ್ಫೋನ್ಸಿನ್, ನತಾಲಿ ಮತ್ತು ಮೇರಿ ಕ್ಲೇರ್ ಇವರು 3 ಜನರಿಗೆ ಆ ತಾಯಿ ದರ್ಶನವನ್ನು ನೀಡಿದಂತಹ ಆ ಸ್ಥಳದಲ್ಲಿ ಅದು ಆಫ್ರಿಕಾ ಖಂಡದಲ್ಲಿ ಇರುವಂತಹ ಒಂದು ಸ್ಥಳ. ಆ ಸ್ಥಳದಲ್ಲಿ ಆ ತಾಯಿ ನೆಲೆಸಿದ್ದಾರೆ. ಹಾಗೂ ಆನಂತರದಲ್ಲಿ ಅಂದರೆ 1994ರಲ್ಲಿ ಜನಾಂಗೀಯ ಕಲಹ ಏರ್ಪಟ್ಟಾಗ ಜನರ ಮನಸ್ಸಿಗೆ ಅನಿಸುತ್ತದೆ, ಹೌದಲ್ಲವೇ, ಆ ತಾಯಿ ನಮಗೆ ಈ ಮಾತನ್ನು ಆಗಲೇ ಹೇಳಿದ್ದಳು, ನಿಮ್ಮ ನಡುವೆ ಯುದ್ಧ ನಡೆಯುತ್ತದೆ ಅಂತ ಹೇಳಿ. 1981ರಲ್ಲಿ ದರ್ಶನವಾದ 20 ವರ್ಷಗಳ ನಂತರ ಅಂದರೆ 2001ರಲ್ಲಿ ಜೂನ್ 29ನೆಯ ತಾರೀಕು ಈ ಒಂದು ದರ್ಶನಕ್ಕೆ ಅಧಿಕೃತ ಮನ್ನಣೆ ದೊರೆಯುತ್ತದೆ. ವಿಶ್ವಗುರುಗಳು ಕೂಡ ಈ ದರ್ಶನವನ್ನು ಒಪ್ಪಿಕೊಳ್ಳುತ್ತಾರೆ. ಆಫ್ರಿಕಾದಲ್ಲಿ ಆ ತಾಯಿ ನೆಲೆಸಿ ಜನರ ನೋವಿಗೆ ಸ್ಪಂದಿಸಿದ್ದಾರೆ ಎನ್ನುವಂತಹ ಮಾತನ್ನು ನುಡಿಯುತ್ತಾರೆ. ಇವತ್ತು ಆಫ್ರಿಕಾದ ವಿವಿಧ ಸ್ಥಳಗಳಿಂದ ಜನರು ಲಕ್ಷಾಂತರ ಸಂಖ್ಯೆಯಲ್ಲಿ ಅಲ್ಲಿಗೆ ಸಾಗಿಸಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಕಿಬಿಹೋ ಮಾತೆಯ ಬಳಿಯಲ್ಲಿ ನಾವು ಕೂಡ ನಮ್ಮ ಕಷ್ಟವನ್ನು, ನಮ್ಮ ದುಃಖ ಸಮಸ್ಯೆಗಳನ್ನು ಅರ್ಪಿಸಿ ಪ್ರಾರ್ಥಿಸೋಣ. ಕತ್ತಲೆಯ ಖಂಡದಲ್ಲಿ ಕಾಣಿಸಿಕೊಂಡಂತಹ ಮಾತೆ ಬೆಳಕಿನ ಸಂದೇಶವನ್ನು ಅವರಿಗೆ ನೀಡಿದರು. ಆ ಬೆಳಕಿನ ಸಂದೇಶ, ಆ ಕರುಣೆಯ ಸಂದೇಶ, ಆ ಪ್ರೀತಿಯ ಸಂದೇಶ ನಮ್ಮ ಹೃದಯವನ್ನು ತಲುಪುವಂತೆ ಆಗಲಿ. ಕಿಬಿಹೋ ಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ.